ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಮುನೀರ್ ಕಾಟಿಪಳ್ಳ ಮತ್ತು ಅವರು ಪ್ರತಿಪಾದಿಸ್ತಾ ಇರುವಂತವರ ಪಕ್ಷ ಪ್ರತಿಪಾದಿಸ್ತಾ ಇರುವಂತ ಸಿದ್ಧಾಂತಗಳು ಜನರಿಗೆ ಅರ್ಥವಾಗದ ಸರಕಾಗ್ತಾ ಇದೆ, ಹೌದಾ? ಅದು ಸಾಮಾನ್ಯ ನಾವು ನಮ್ಮ ಮೇಲೆ ಮಾಡ್ತಾ ಇರುವಂತ ಆರೋಪಗಳಲ್ಲಿ ಅದು ಒಂದು. ಇವತ್ತು ನೀವು ಮಾತಾಡ್ತೀರಿ ಫ್ಯಾಸಿಸ್ಟ್ ಶಕ್ತಿಗಳ ವಿಜೃಂಭಣೆಯಿಂದಾಗಿ ಕೋಮುವಾದಿ ರಾಜಕಾರಣ ಬೆಳೀತಾ ಇದೆ, ಇದು ಸಾಮಾನ್ಯ ಜನಗಳಿಗೆ ಏನು ಅಂತಾನೆ ಅರ್ಥ ಆಗೋದಿಲ್ಲ, ನೀವು ಏನು ಮಾತಾಡ್ತಿದ್ದೀರಿ ಅಂತಾನೂ ಗೊತ್ತಾಗೋದಿಲ್ಲ. ಅದು ಅಕಾಡೆಮಿಕ್ ಆದಂತ ಭಾಷೆಗಳು. ಆದ್ರೆ ಜನರ ಮಧ್ಯೆ ನಾವು ಮಾತಾಡುವಾಗ ನಾನಂತೂ ಅಂತ ಶಬ್ದಗಳನ್ನ ಬಳಸೋದೇ ಇಲ್ಲ. ನಾನು ಫ್ಯಾಸಿಸ್ಟ್ ಅನ್ನುವಂತ ಶಬ್ದವನ್ನು ಯಾವ ಭಾಷೆಯಲ್ಲಿ ನೀವು ಕೇಳಿದ್ರಲ್ಲ? ಅಲ್ಲ, ನೀವು ಮತ್ತು ನಿಮ್ಮ ಸಂಗಾತಿಗಳು ಕೆಲವರು ಅದು ಹಿರಿಯರು ಮಾತಾಡ್ತಾ ಇದ್ದಿರಬಹುದು. ಆದ್ರೆ ಇದೇ ಸಮಸ್ಯೆ, ಇದೇ ಜನರಿಗೆ ರೀಚ್ ಆಗೋದಿಲ್ಲ ಅನ್ನುವಂಥದ್ದು, ಇದಕ್ಕೆ ರೀಚ್ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ. ಎಲ್ಲವೂ ಆರಂಭದಲ್ಲಿ ಎಲ್ಲವೂ ಕೂಡ ಹಂಗೆ ಇರ್ತದೆ ಮತ್ತು ಏಳು ಬೀಳು ಕೂಡ ಸಹಜ. ನಮ್ಮಲ್ಲಿ ಎಡಪಂಥೀಯ ಚಳವಳಿ ಆರಂಭ ಆದಾಗ, ಕಮ್ಯುನಿಸ್ಟ್ ಚಳವಳಿ ಆರಂಭ ಆದಾಗ ಎಷ್ಟು ಜನ ಇದ್ರು? ರಷ್ಯಾದಲ್ಲಿ ಎಷ್ಟೋ ಇಲ್ಲಿಂದ ಹೋಗಿ ಕೆಲವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿ ಬಂದ್ರು. ಆನಂತರ ಪ್ರಗತಿಪರ ಸಾಹಿತ್ಯ ಅನ್ನುವಂಥದ್ದು ಕೂಡ 4 ಜನರಿಂದ 32ನೇ ಇಸವಿಯಲ್ಲಿ ಆರಂಭ ಆಯಿತು. ಇವತ್ತು ಅದು ಎಲ್ಲಿವರೆಗೆ ಬಂದಿದೆ? ಇಪ್ಟಾ ಉಟ್ಕೊಂತು, ಸಮುದಾಯ ಇಟ್ಕೊಂತು, ಸಹಮತ ಇಟ್ಕೊಂತು, ಎಂತ ಅಂತ ಚಳವಳಿಗಳು ಇಟ್ಕೊಂತು. ಇವತ್ತು ಇಡೀ ದೇಶದಲ್ಲಿ ಸಾಹಿತ್ಯ ಅಂದ್ರೆ ಎಡಪಂಥೀಯರದೇ ಹೆಸರು, ಬಲಪಂಥೀಯರದೊಂದು ಭೈರಪ್ಪ ಅವರ ಹೆಸರು ಬಿಟ್ಟರೆ ಎಲ್ಲಿದೆ? ಕುಂ ವೀರಭದ್ರಪ್ಪ ಇದ್ದಾರೆ, ಅನಂತಮೂರ್ತಿ ಇದ್ರು, ಬರಗೂರು ಇದ್ದಾರೆ, ಸಿದ್ಧಲಿಂಗಯ್ಯ ಇದ್ದಾರೆ, ಕಂಬಾರ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ರಾಜಕೀಯವಾಗಿ ಯಾಕೆ ಬೆಳೀತಾ ಇಲ್ಲ ನೀವು? ಹಾಗಾದ್ರೆ ರಾಜಕೀಯ ಸಮಸ್ಯೆ ಇದೆ ಅಂತ ನೋಡಿ. ರಾಜಕೀಯವಾಗಿ ಬೆಳೆಯೋದಂದ್ರೆ ಇವತ್ತು ಅದು ಬಹಳ ಸುಲಭದ ದಾರಿ ಆಗಿದೆ. ಜನರ ಭಾವನೆಯನ್ನು ಕೆರಳಿಸೋದು, ಜಾತಿ, ಧರ್ಮ, ದುಡ್ಡು. ರಾಜಕೀಯವಾಗಿ ಬೆಳೆಯುವಂತದ್ದು ಅನಿವಾರ್ಯತೆ ಅಂತ ಅನಿಸೋದಿಲ್ಲ? ಅನಿವಾರ್ಯತೆ. ನಾನು ಅವಾಗ್ಲೇ ಹೇಳಿದೆ, ಇವತ್ತು ನಮ್ಗೆ ಚಪ್ಪಾಳೆ ತಟ್ಟುವವರು 4 ಜನ ಇರಬಹುದು, ನಾಳೆ 40 ಆಗತ್ತೆ, ನಾಳೆ ದೊಡ್ಡದಾಗತ್ತೆ. ಆದ್ರೆ ನಮ್ಗೆ ಯಾವಾಗ ಆಗುವಂತದ್ದು? ವಿಮುಖರಾಗ್ತಾ ಇದ್ದಾರೆ ನಿಮ್ಮ ಚಳವಳಿಗಳಿಂದ ಜನ. ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನನಗೆ ಅರ್ಜೆಂಟ್ ಇದ್ರೆ ನನ್ನ ಜೀವಮಾನದಲ್ಲಿ ನಾನು ಎಲ್ಲವನ್ನು ಸಾಧಿಸಿ ಗುರಿಯನ್ನ ಮುಟ್ಟಬೇಕು ಅನ್ನುವಂಥದ್ದು ತಪ್ಪಾಗ್ತದೆ. ಭಗತ್ ಸಿಂಗು ಸಾಯುವಾಗಿ 23 ವರ್ಷ. ಅವತ್ತು ನನ್ನ ಜೀವಮಾನದಲ್ಲೇ ಸಾಧಿಸಬೇಕು ಅಂತ ಇದ್ದಿದ್ರೆ ಆತ ಅವತ್ತು ಬ್ರಿಟಿಷರ ಹತ್ರ ರಾಜಿ ಮಾಡಿಕೊಂಡು ಸಾರಿ ಕೇಳ್ಕೊಂಡು ಹೊರಗೆ ಬರ್ತಾ ಇದ್ದ. ಆದ್ರೆ ನಾನು ಇವತ್ತು ಸತ್ರೆ ನನ್ನ ಹಿಂದೆ ಲಕ್ಷಾಂತರ ಜನ ಎದ್ದು ಬರ್ತಾರೆ ಅಂತ ಅವತ್ತು ಅವನು ಬಲಿದಾನ ಮಾಡ್ದ. ಅದರಿಂದಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಫೂರ್ತಿ ಸಿಕ್ತು. ಇವತ್ತು ಕೂಡ ಲಕ್ಷಾಂತರ ಜನ ಭಗತ್ ಸಿಂಗ್ನ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಅದು ಮುಖ್ಯ. ನಾನೇ ಪ್ರಧಾನಿ ಆಗಬೇಕು ಅಂತ ಭಗತ್ ಸಿಂಗ್ ಭಾವಿಸಿದ್ರೆ ಅವತ್ತು ಬೇರೆನೇ ಇರ್ತದೆ. ಮತ್ತೊಂದು ವಿಚಾರ, ನೀವು ಲೋಕಲ್ ವಿಚಾರಗಳು ಏನಿದಾವೆ ಅವುಗಳಿಗೆ ಗಮನ ಹರಿಸೋದು ಕಡಿಮೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ನೇತ್ರಾವತಿ ನದಿ ತಿರುವು ಯೋಜನೆಯ ವಿಚಾರದಲ್ಲಿ ಮುನೀರ್ ಮಾತಾಡ್ಲಿಲ್ಲ, ಕಂಬಳ ನಿಷೇಧ ಆಯ್ತು, ಭಾರಿ ದೊಡ್ಡ ಪ್ರತಿಭಟನೆ ಆಯ್ತು, ನೀವು ಮಾತಾಡೋದಿಲ್ಲ. ಅಂದ್ರೆ ಇಲ್ಲಿ ಬೆಳಿಬೇಕು ಅಂತ ಆದ್ರೆ ನೀವು ಲೋಕಲ್ ವಿಚಾರಗಳಲ್ಲಿ ಮಾತಾಡಬೇಕು. ನೀವು ಆ ಬದ್ಧತೆಯನ್ನು ತೋರಿಸ್ತಾ ಇಲ್ಲ ಲೋಕಲ್ ವಿಚಾರದಲ್ಲಿ ಮಾತಾಡುವಂತದ್ದು. ಬೆಳಿಬೇಕು ಅನ್ನುವಂಥದ್ದೇ ಒಂದು ಉದ್ದೇಶ ಅಲ್ಲ. ಬೆಳಿಬೇಕು, ಹೌದು, ಯಾವ ರೀತಿ ಬೆಳಿಬೇಕು ಅನ್ನುವಂಥದ್ದು ಪ್ರಶ್ನೆ. ಇವತ್ತೇನ್ ಮಾಡ್ತಾ ಇದೆ ಕಾಂಗ್ರೆಸ್ನವರು, ಬಿಜೆಪಿ ಅವರು ನೇತ್ರಾವತಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಮಾತಾಡ್ತಾರೆ, ಮಂಗಳೂರಿನಲ್ಲಿ ಒಂದು ಮಾತಾಡ್ತಾರೆ. ಆದ್ರೆ ನಾವು ಆ ರೀತಿ ರೆಡಿ ಇಲ್ಲ. ಯಾರು ಹೇಳಿದ್ದು ಜನರ ಪ್ರಶ್ನೆಗಳನ್ನ ನೆತ್ಕೊಳ್ಳಿಲ್ಲ ಅಂತ? ಸೌಜನ್ಯ ಪ್ರಶ್ನೆ ಜನರ ಪ್ರಶ್ನೆ ಅಲ್ವಾ? ವಿಠಲ ಮಲಕುಡಿಯನ ಆದಿವಾಸಿಗಳ ಪ್ರಶ್ನೆ ಜನರ ಪ್ರಶ್ನೆ ಅಲ್ವಾ? ಕೊರಗರ ಬದುಕಿಗೆ ಸಂಬಂಧಪಟ್ಟ ನಾವು ಮಾಡಿದ ಜನರ ಪ್ರಶ್ನೆ ಅಲ್ವಾ? ಮನೆಯಲ್ವ ನಿವೇಶನ ರೈತರ ಬಗ್ಗೆ ಇಷ್ಟೆಲ್ಲ ಸಾವಿರಾರು ಜನರದ್ದು ಮೆರವಣಿಗೆ ಮಾಡ್ತಾ ಇದೀವಲ್ಲ, ಜನರ ಪ್ರಶ್ನೆ ಅಲ್ವಾ? ಯಾವ್ದಲ್ಲ. SEZ ವಿರುದ್ಧದ ಹೋರಾಟ ಜನರ ಪ್ರಶ್ನೆ ಅಲ್ವಾ? ಯಾವ್ದು ಜನರ ಪ್ರಶ್ನೆ ಅಲ್ಲ. ಬೀಡಿ ಕಾರ್ಮಿಕರಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ಮೊನ್ನೆ ಅವರಿಗೆ ಅಷ್ಟು ಸವಲತ್ತು ತೆಗೆದುಕೊಟ್ವಿ, ಜನರ ಪ್ರಶ್ನೆ ಅಲ್ವಾ? ಅವರು ನಿಮ್ಮ ಜೊತೆಗೆ ಇದ್ದಾರೆ ಅಂತ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಬಹುದು. ನೋಡಿ ನೀವು ಹೇಳ್ತಾ ಇರುವಂತ ವಿಷಯಗಳಿದೆಯಲ್ಲ, ಅದು ಸಮಾಜದ ಮೇಲ್ಸ್ತರದವರ ಪ್ರಶ್ನೆ. ಆ ಮೇಲ್ಸ್ತರದವರ ಪ್ರಶ್ನೆ ಎತ್ಕೊಂಡ್ರೆ ನಾವು ತಕ್ಷಣ ಕ್ಲಿಕ್ ಆಗ್ಬಹುದು ರಾಜಕಾರಣದಲ್ಲಿ. ಇಡೀ ಸಮುದಾಯವನ್ನ ಪ್ರಭಾವಿಸುವವರು ಇವತ್ತು ದೊಡ್ಡ ಚತುರ ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ವ ನಿಮಗೆ? ನಮ್ಗೆ ಚತುರ ರಾಜಕಾರಣ ನಮಗೂ ಬರುತ್ತೆ. ಚತುರ ರಾಜಕಾರಣ ಬಹಳ ಮುಖ್ಯ ಅಲ್ಲ, ಅದು ಬಹುಕಾಲ ಬಾಳಿಕೆ ಬರೋದಿಲ್ಲ. ಬಂದಿರೋದು ಬಾಳಿಕೆ ಬರಬೇಕು. ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಗೆದ್ವಿ, 35 ವರ್ಷ ಅಧಿಕಾರ ನಡೆಸಿದ್ವಿ. ತ್ರಿಪುರದಲ್ಲಿ ಇವತ್ತು ಮಾಣಿಕ್ ಸರ್ಕಾರ 17ನೇ ವರ್ಷದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಒಂದೇ ಸಲಕ್ಕೆ ನಾವು ಗಾಳಿಯಲ್ಲೆದ್ದು ಮತ್ತೆ ಬೀಳುವಂತದ್ದಾಗಬಾರ್ದು. ಮತ್ತು ಇಲ್ಲಿಯ ಮೇಲ್ವರ್ಗದ ಜನರ ಪ್ರಶ್ನೆಯನ್ನು ಎತ್ಕೊಂಡು ಹೋರಾಟ ಮಾಡ್ಕೊಂಡು ಇಡೀ ಜನರನ್ನ ನಮ್ಮ ಹಿಂದೆ ಕರ್ಕೊಂಡು ಬರುವಂತಹದ್ದು. ಈ ನೇತ್ರಾವತಿಯ ವಿಚಾರದಲ್ಲಿ ಮುನೀರ್ ಕಾಟಿಪಳ್ಳ ಮೌನ ಯಾಕೆ? ಮಾತಾಡ್ಲಿಲ್ಲ ಯಾಕೆ? ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತು ಇಲ್ಲಿ, ಮುನೀರ್ ಕಾಟಿಪಳ್ಳ ಮಾತಾಡೋದಿಲ್ಲ ನೇತ್ರಾವತಿ ವಿಚಾರದಲ್ಲಿ. ಮಾತಾಡಿದವರು ಈಗೆಲ್ಲಿದ್ದಾರೆ? ಮಾತಾಡಿದವರು ಅದಕ್ಕೆ ನೀವು ಅದನ್ನು ಮೊದಲೇ ಊಹೆ ಮಾಡಿ ನೋಡಿ. ನಿಡ್ಡೋಡಿಯ ಪ್ರಶ್ನೆಯಲ್ಲಿ ಮಾತಾಡಿದವರು ಈಗೆಲ್ಲಿದ್ದಾರೆ? ಕಾಂಗ್ರೆಸ್ನವರು ಇಲ್ಲ, ಬಿಜೆಪಿ ಅವರು ಇಲ್ಲ. ನರೇಂದ್ರ ಮೋದಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅವರು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಇವತ್ತು ನೇತ್ರಾವತಿಯಲ್ಲಿ ಅವತ್ತು ಮಾತಾಡಿದವರು ಇವತ್ತಿಲ್ಲ. ನೀವು ಈಗಲೇ ಕಲ್ಪನೆ ಮಾಡ್ಕೊಂಡು ಬರಲಿಲ್ಲ ಅಂತ ಆ ರೀತಿ ಅಲ್ಲ, ಕಲ್ಪನೆ ಅನ್ನುವಂತದ್ದಲ್ಲ. ಇವತ್ತು ನೇತ್ರಾವತಿ ಶ್ರೀರಾಮ್ ರೆಡ್ಡಿ ಅವರು ಅದಕ್ಕೆ ಸಪೋರ್ಟ್ ಇದ್ದಾರೆ ಅಂತ ಮುನೀರ್ ಮಾತಾಡ್ಲಿಲ್ಲ. ಇಲ್ಲಿ ಶ್ರೀರಾಮ್ ರೆಡ್ಡಿಯ ಪ್ರಶ್ನೆ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನ ನಾವು ಒಂದು ಅಂತ ಭಾವಿಸ್ತೀವಿ. ಅದರಿಂದಾಗಿ ಉತ್ತರ ಕರ್ನಾಟಕದ ಅಥವಾ ಆ ರೀತಿಯ ಮಧ್ಯ ಕರ್ನಾಟಕದ ಜನರ ನೀರಿನ ಪ್ರಶ್ನೆ ಇದೆ, ಕುಡಿಯುವ ನೀರಿನ ಪ್ರಶ್ನೆ ಇದೆ. ಹಾಗಿರುವಾಗ ನಾವು ಅದನ್ನು ಭಾವನಾತ್ಮಕವಾಗಿ ನೋಡೋಕ್ಕಾಗಲ್ಲ, ಇಡೀ ರಾಜ್ಯದ ದೃಷ್ಟಿಯಲ್ಲಿ ನೋಡಬೇಕು. UT ಖಾದರ್ ಇಲ್ಲಿ ಒಂದು ಮಾತಾಡ್ತಾರೆ, ವೀರಪ್ಪ ಮೊಯ್ಲಿ ಅಲ್ಲಿ ಒಂದು ಮಾತಾಡ್ತಾರೆ. ವೀರಪ್ಪ ಮೊಯ್ಲಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾಗ ಬೇರೆ ಮಾತಾಡ್ತಾ ಇದ್ರು, ಚಿಕ್ಕಬಳ್ಳಾಪುರಕ್ಕೆ ಹೋದ್ಮೇಲೆ ಬೇರೆ ಮಾತಾಡ್ತಾರೆ. ನಾವು ಆ ರೀತಿಯಲ್ಲಿ ನಾವು ಹೇಳೋದಿಷ್ಟೇ, ನೇತ್ರಾವತಿ ನದಿ ತಿರುವಂತ ಪ್ರಶ್ನೆ ಅಲ್ಲ ಅದು.
ಅದು ಮಳೆಗಾಲದಲ್ಲಿ ನೀರನ್ನು ಆ ಕಡೆ ತಿರುಗಿಸ್ತೀವಿ ಅನ್ನುವಂಥ ಪರಮಶಿವಯ್ಯ ವರದಿಯ ಪ್ರಶ್ನೆ. ಆ ವರದಿಯ ಪ್ರಶ್ನೆ ಬಗ್ಗೆ ವೈಜ್ಞಾನಿಕವಾದ ಚರ್ಚೆ ನಡೀಬೇಕು, ಆರೋಗ್ಯಕರ ಚರ್ಚೆ ನಡೀಬೇಕು. ಅದಕ್ಕೆ ಅವಕಾಶ ಮಾಡಿಕೊಡಿ, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಆ ರೀತಿಯ ಚರ್ಚೆಯ ಮೂಲಕ ಬರುವಂಥ ಅಭಿಪ್ರಾಯವನ್ನು ತಗೊಂಡು ಕುಡಿಯುವ ನೀರಿನ ಪ್ರಶ್ನೆಯನ್ನು ಬಗೆಹರಿಸಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಇರುವಾಗಲೇ ಕುಡಿಯುವ ನೀರಿನ ಸಮಸ್ಯೆ ಇದೆ. ಆ ನೀರಿನ ಸಮಸ್ಯೆ ಬಗೆಹರಿಸೋದು ಹೇಗೆ ನೋಡಿ. ಕೋಲಾರ ಮತ್ತು ತುಮಕೂರು ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆಗೆ ನಿಜವಾದ ಪರಿಹಾರ ಚರ್ಚೆ ಆಗಲಿ. ಇವತ್ತೇನಾಗುತ್ತೆ, ನೇತ್ರಾವತಿಯ ಪ್ರಶ್ನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾವನಾತ್ಮಕವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಭಾವನಾತ್ಮಕ ಪ್ರಶ್ನೆ ಮುಖ್ಯ ಅಲ್ಲ, ಬದುಕಿನ ಪ್ರಶ್ನೆ ಮುಖ್ಯ. ಎಸ್ ಇನ್ನೊಂದು ವಿಚಾರ, ನೀವು ಮಾಡ್ತಾ ಇರುವಂತ ಹೋರಾಟಗಳು ಏನಿದಾವೆ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಆಗೋದಕ್ಕೆ ಮಾಡ್ತಾ ಇರುವಂತದ್ದು. ಬಿಜೆಪಿಯನ್ನ ನೀವೆಲ್ಲರೂ ಸೇರ್ಕೊಂಡು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಲಾಭ ಮಾಡಿಕೊಡ್ತಾ ಇದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹೌದಾ? ಖಂಡಿತವಾಗಿ ಅದಿಲ್ಲ. ನಾವ್ ಯಾವತ್ತೂ ಕೂಡ ಕಾಂಗ್ರೆಸ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಕಾಂಗ್ರೆಸ್ನ ಜೊತೆ ನಾವು ಯಾವತ್ತೂ ಕೂಡ ಜಾಯಿಂಟ್ ಪ್ರೋಗ್ರಾಮ್ ಮಾಡಿಲ್ಲ. ಯಾವತ್ತೂ UPA ಸರ್ಕಾರದಲ್ಲಿ ನಮ್ಮ ಎಡಪಕ್ಷಗಳು ಬೆಂಬಲವನ್ನು ವಾಪಸ್ ಪಡೆದ ಆ ನಂತರವೂ ನಾವು ಯಾವತ್ತೂ ಕೂಡ ಜಾಯಿಂಟ್ ಪ್ರೋಗ್ರಾಮ್ ಮಾಡಿ, ಅದಕ್ಕೆ ಮುಂಚೆನೂ ಮಾಡಿಲ್ಲ. ನಮ್ಮ ಹೋರಾಟ ಕೋಮುವಾದದ ವಿರುದ್ಧನೂ ಇದೆ, ನಮ್ಮ ಹೋರಾಟ ಈ ರೀತಿ ಅಭಿವೃದ್ಧಿ ರಾಜಕಾರಣದ ವಿರುದ್ಧನೂ ಇದೆ. ಜನಪರವಾದ ರಾಜಕಾರಣಕ್ಕಾಗಿ ನಾವು ಮಾತಾಡ್ತೀವಿ. ಅದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಮ್ಮ ಹೋರಾಟ ಬಿಜೆಪಿಗೆ ಲಾಭ ಆಯಿತು. ರಮನಾಥ್ ರೈ ಅವರು ಇಲ್ಲಿಯ ಬಸ್ಸಿನ ದರದಲ್ಲಿ ಅವರು ಸಾರಿಗೆ ಸಚಿವರಾದಾಗ ಸಾರಿಗೆ ಪ್ರಶ್ನೆ ಬಂದಾಗ ಅವರ ವಿರುದ್ಧ ತೀವ್ರ ಹೋರಾಟ ಮಾಡಿದ್ವಿ. ಅದರ ಲಾಭ ಬಿಜೆಪಿಗೆ ಆಯಿತು. ಯಾಕಂದ್ರೆ ರಾಜಕೀಯವಾಗಿ ವಿರೋಧ ಪಕ್ಷ ಅವರು. ಆದ್ರೆ ನಾವು ಬಿಜೆಪಿ ವಿರುದ್ಧ ಮಾಡಿದಂತ ಹೋರಾಟ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆಯಾ ನಿಮಗೆ? ಸಾಫ್ಟ್ ಕಾರ್ನರ್ ಇವತ್ತು UT ಖಾದರ್ ವಿರುದ್ಧನೋ ಅಥವಾ ರಮನಾಥ್ ರೈ ವಿರುದ್ಧ ಮಾತಾಡೋರು ಯಾರು? ರಾಜೇಶ್ ಪೂಜಾರಿ ಕೊಲೆ ಪ್ರಶ್ನೆಯಲ್ಲಿ ಆ ನಿಜವಾದ ಅಪರಾಧಿಗಳನ್ನ ಬಂಧನ ಮಾಡಬೇಕು ಅಂತ ರಮನಾಥ್ ರೈ ಅವರ ಮನೆಗೆ ಮೆರವಣಿಗೆಯನ್ನು ಬಿಜೆಪಿ ಅವರು ತಗೊಂಡು ಹೋಗ್ಲಿಲ್ಲ. DYFI ಮುನೀರ್ ಕಾಟಿಪಾಲ ಮೆರವಣಿಗೆ ಹೋಗಿರೋದು. UT ಖಾದರ್ ಅವರು ಇಲ್ಲಿ ಆರೋಗ್ಯದ ವ್ಯಾಪಾರಿಗಳಿಗೆ ಮೆಡಿಕಲ್ ಕಾಲೇಜಿಗೆ ಲೈಸೆನ್ಸ್ ಕೊಟ್ಟಾಗ ಬಿಜೆಪಿ ಮಾತಾಡ್ಲಿಲ್ಲ, ಮುನೀರ್ ಕಾಟಿಪಾಲ ಮಾತಾಡಿದ್ದು, DYFI ಮಾತಾಡಿದ್ದು, CPM ಮಾತಾಡಿದ್ದು. ನೀವು ಯಾಕೆ ಅದು ಲಾಭ ಅಂತ ಬಯಸ್ತೀರಿ? ಕೋಮುವಾದದ ವಿರುದ್ಧ ಮಾತ್ರ ಬಿಜೆಪಿ. ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಪ್ರಶ್ನೆ ಬಂದಾಗ ಕೋಮುವಾದ ಮತೀಯ ರಾಜಕಾರಣ ಅನ್ನುವಂಥದ್ದು ಜನರ ಬದುಕನ್ನು ನೋಡಿ. ಈಗ ಚೂರಿ ಹಿಡಿತಕ್ಕೆ ಒಳಗಾಗ್ತಾ ಇರೋರು ಯಾರು? ಬಡಪಾಯಿಗಳು. ಬಡಪಾಯಿಗಳ ಜೊತೆಯಲ್ಲಿ ಆ ಜೀವನದ ಜೊತೆ ಆಟ ಆಡುವಂತಹ ಮತೀಯ ರಾಜಕಾರಣವನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಬಿಜೆಪಿ ಅದನ್ನು ಮಾತಾಡ್ತದೆ. ಅದಕ್ಕಾಗಿ ನಾವು ಅದರ ವಿರುದ್ಧ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ, ಹೊರತು ಕಾಂಗ್ರೆಸ್ ಬಗ್ಗೆ ಯಾವುದೇ ಸಾಫ್ಟ್. ಎಸ್ ಮುನೀರ್ ಅವರೇ, MRPL ನ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೀರಿ, ಜೋಕಟ್ಟೆ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟದಲ್ಲಿ. ಅದರಲ್ಲಿ ನಿಮ್ಮ ಪಾರ್ಟಿ ಕಾಣಿಸ್ತಾ ಇಲ್ಲ, ಮುನೀರ್ ಅವರು ಒಬ್ರು ಕಾಣಿಸ್ತಾ ಇದ್ದಾರೆ ವಿನ ಪಾರ್ಟಿಯ ಬೆಂಬಲ ಇಲ್ವಾ ನಿಮಗೆ? ನೀವು ಒಬ್ಬರೇ ಹೋಗಿ ಹೋರಾಟ ಮಾಡ್ತಾ ಇದ್ದೀರಿ, ನೀವು ಮತ್ತು ಇಮ್ತಿಯಾಜ್ ಇಬ್ಬರೇ ಕಾಣಿಸ್ತಾ ಇರುವಂತದ್ದು. ನಿಮ್ಮ ಬಾಕಿ ಉಳಿದ ಹೋರಾಟಗಾರರು ಯಾರು ಕಾಣಿಸ್ತಾ ಇಲ್ಲ. ನಮ್ಮ ಯಾದವ್ ಶೆಟ್ಟರ್ ಅದರಲ್ಲಿ 2-3 ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಪಕ್ಷದ ಮಂಗಳೂರು ನಗರ ಸಮ್ಮೇಳನದಲ್ಲಿ ಮೊನ್ನೆ MRPL ನ ವಿರುದ್ಧ ಕೋಕ್ ಸಲ್ಫರ್ ಯೂನಿಟ್ ವಿರುದ್ಧ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಇವತ್ತು ಜನರನ್ನಲ್ಲಿ ನಾಗರಿಕ ಹೋರಾಟ ಸಮಿತಿಯನ್ನು ರಚನೆ ಮಾಡಿ ನಡೆಯುವಂತಹ ಹೋರಾಟದಲ್ಲಿ ನಾನು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ನಾನು ಆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು ನಮ್ಮ ಪಕ್ಷದ ತೀರ್ಮಾನದ ಭಾಗವಾಗಿ. ಪಕ್ಷವನ್ನು ನಾನು ಕೆಲಸಕ್ಕೆ ನಿಯೋಜನೆ ಮಾಡಿದೆ. ಬಹಳ ಜನ ಆರೋಪ ಮಾಡ್ತಾರೆ, ಮುನೀರ್ ಅವರು ವೈಯಕ್ತಿಕ ಆಸಕ್ತಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಅನುಮಾನ ಇದೆ ಆ ಹೋರಾಟದ ಮೇಲೆ, ಹೌದಾ? ಯಾಕೆ ಅನುಮಾನ? ಮುನೀರ್ ಕಾಟಿಪಾಲ್ನ ಜೀವನ ಅನ್ನುವಂಥದ್ದು ತೆರೆದ ಪುಸ್ತಕ. ವೈಯಕ್ತಿಕ ಆಸಕ್ತಿ ಇಟ್ಟುಕೊಂಡು ಆ ಹೋರಾಟ ಮಾಡ್ತಾ ಇರುವಂತದ್ದು ಮುನೀರ್ ಕಾಟಿಪಾಲ್, ಪಾರ್ಟಿಯಿಂದ ಅಲ್ಲ. ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ. MRPL ನ ದುಡ್ಡಿನ ಮೇಲೆ ಕಣ್ಣಿಟ್ಟಿದ್ದಾರೆ, ಹೌದಾ? ನೋಡಿ, ಇಷ್ಟರವರೆಗೆ ಯಾರು ಕೂಡ ನನ್ನಲ್ಲಿ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ನನ್ನ ವಿರೋಧಿಗಳಾಗಿರುವಂತಹ ರಾಜಕೀಯ ವಿರೋಧಿಗಳಾಗಿರುವಂತಹ ಬಿಜೆಪಿಯವರು, ಕಾಂಗ್ರೆಸ್ನವರು ಅಥವಾ ಇನ್ನೊಂದು ಯಾರು ಕೂಡ ಮುನೀರ್ ಕಾಟಿಪಾಲ್ನ ಪ್ರಾಮಾಣಿಕತೆಯನ್ನು ಇಷ್ಟವರೆಗೆ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮುನೀರ್ ಯಾವುದಾದ್ರೂ ಹೋರಾಟದಲ್ಲಿ ದುಡ್ಡು ಕೇಳಿದಾರಂತ ಯಾರು ಕೂಡ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. MRPL ನವರು ಕೂಡ ಅಥವಾ SEZ ನವರು ಕೂಡ ಇಷ್ಟರವರೆಗೆ ಮುನೀರ್ನವರಿಗೆ ಹಣ ಕೊಟ್ಟಿದ್ದೀವಿ ಅಂತ ಗುಟ್ಟಲ್ಲಿ ಕೂಡ ಯಾರ ಹತ್ರ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ತೆರೆದ ಪುಸ್ತಕದ ರೀತಿಯಲ್ಲಿ ಬದುಕಿದ್ದೀನಿ. ಅದು ಮಾತ್ರ ಇವತ್ತು ಮುನೀರ್ ಕಾಟಿಪಾಲನ ಆಸ್ತಿ. ಇವತ್ತು ನಾನು MLA ಆಗಿಲ್ಲ, ಮುನೀರ್ ಅವರ ಬಗ್ಗೆ ಆರೋಪ ಮಾಡುವವರು ಇನ್ನೊಂದು ಹೇಳ್ತಾರೆ, ಮುನೀರ್ ಅವರು ಗೂಡಂಗಡಿ ಅವರಿಂದ ದುಡ್ಡು ಮಾಡಿದ್ರು, ಸ್ಕಿಲ್ ಗೇಮ್ಸ್ ಅವರಿಂದ ದುಡ್ಡು ಮಾಡಿದ್ರು. ಹೌದಾ? ದುಡ್ಡು ಮಾಡಿದೀರಾ? ದುಡ್ಡು ಮಾಡಿದ್ರೆ ಸ್ಕಿಲ್ ಗೇಮ್ ಎಲ್ಲ ಓಪನ್ ಆಗ್ತಾ ಇತ್ತು. ಸ್ಕಿಲ್ ಗೇಮ್ ಮುಚ್ಚಿದೆಯಲ್ಲ. ಇವತ್ತು ಅಲ್ಲಿ ಕುದುರು ಮುಳುಗ್ತಾ ಇದೆ, ಹುಲಿಯ ಕುದುರು. ಮರಳುಗಾರಿಕೆ ನಿಲ್ಲಿಸಿದೀವಲ್ಲ, ನಡೀತಾ ಇಲ್ಲಲ್ಲ. ಸ್ಕಿಲ್ ಗೇಮ್ ಓಪನ್ ಆಗಿದ್ರೆ ಸರಿ, ಮುನೀರ್ ದುಡ್ಡು ತಗೊಂಡ ಅಂತ ಹೇಳ್ಬೋದಿತ್ತು. ಗೂಡಂಗಡಿ ಅವರ ವ್ಯಾಪಾರಿಗಳನ್ನ ನಾವು ಅವರ ಬದುಕು ಉಳಿಸಿದೀವಿ. ಯಾರಾದ್ರೂ ಒಬ್ಬ ಬಂದು ಎಲ್ಲಿ? ಮುನೀರ್ ಕಾಟಿಪಾಲನ್ ಅವರಿಗೆ ಅವರ ಯೂನಿಯನ್ ಮೆಂಬರ್ಶಿಪ್ ಬಿಟ್ರೆ ಮುನೀರ್ ಕಾಟಿಪಾಲನ್ ಅವರಿಗೆ ನಾವು ವೈಯಕ್ತಿಕವಾಗಿ 100 ರೂಪಾಯಿ ಕೊಟ್ಟಿದ್ದೀವಿ ಅಂತ ಯಾರಾದ್ರೂ ಹೇಳಿ? ಕರ್ಕೊಂಡು ಬಂದು ನಿಲ್ಲಿಸಿ. MRPL ನ SEZ ವಿರುದ್ಧ ಇಷ್ಟು ತೀವ್ರವಾಗಿ ನಡೀತಾ ಇದೆ. SEZ ನವರು ಹೇಳಿ ಮುನೀರ್ ಕಾಟಿಪಾಲ ದುಡ್ಡು ಕೇಳಿದ್ದಾರೆ ಅಂತ. ಸಾರಿಗೆ ವ್ಯವಸ್ಥೆ ವಿರುದ್ಧ, ಖಾಸಗಿ ಬಸ್ಗಳ ವಿರುದ್ಧ ಎಷ್ಟು ಹೋರಾಟ ಮಾಡಿದೀವಿ. ಯಾವ್ದಾದ್ರು ಒಬ್ಬ ಬಸ್ ಮಾಲೀಕ ಮುನೀರ್ ಕಾಟಿಪಾಲ ಅವರು ದುಡ್ಡು ಕೇಳಿದ್ದಾರೆ ಅಂತ ಹೇಳಿ? ನಾವು ಯಾವತ್ತೂ ಕೂಡ ಪ್ರಾಮಾಣಿಕತೆ ಜೊತೆ ಮುನೀರ್ ಕಾಟಿಪಾಲನ್ ಪ್ರಶ್ನೆ ಅಲ್ಲ, ಕಮ್ಯುನಿಸ್ಟ್ ಚಳವಳಿ ಅಷ್ಟು ಪ್ರಾಮಾಣಿಕತೆ. ಇನ್ನೊಂದು, ನೀವು ಮುನೀರ್ ಆಗಿರ್ಬೋದು, ಮುನೀರ್ ಅವರ ಸಂಗಾತಿಗಳಾಗಿರ್ಬೋದು, ಸೊಫಿಸ್ಟಿಕೇಟೆಡ್ ಹೋರಾಟಗಾರರು. ಎಜುಕೇಟೆಡ್ ಕ್ಲಾಸ್ ನಲ್ಲಿ ಮಾತ್ರ ಅವರ ಹೋರಾಟ, ಜನರನ್ನ ಎಜುಕೇಟ್ ಮಾಡುವ ಕಡೆಗೆ ಇಲ್ಲ.
ಎಜುಕೇಟೆಡ್ ಕ್ಲಾಸ್ಗಳನ್ನ ಹತ್ರ ಸೇರಿಕೊಳ್ತೀರಿ ನೀವು. ನಿಮ್ಮದ್ರಲ್ಲಿ ನಿಮ್ಮ ಜೊತೆಗೆ ಇರುವಂತವರು ಕೂಡ ಎಜುಕೇಟೆಡ್ ಕ್ಲಾಸ್, ನಿಮ್ಮ ನಾಯಕರು ಸೊಫಿಸ್ಟಿಕೇಟೆಡ್ ಮಾತ್ರ, ನೀವು ಸಾಮಾನ್ಯ ಜನರ ಜೊತೆಗೆ ಇಲ್ಲ. ನೀವು ನಾನೇ ಎಜುಕೇಟೆಡ್ ಅಲ್ಲ, ನಾನೇ 8ನೇ ಕ್ಲಾಸು. ನಾನೇ ಎಜುಕೇಟೆಡ್ ಅಲ್ಲ, ನಾನೇ 8ನೇ ಕ್ಲಾಸು ಅಂತ. ನನ್ನ ಯೂನಿವರ್ಸಿಟಿ ನನ್ನ ಚಳವಳಿ, ನನ್ಗೆ ಇಷ್ಟು ಕಲಿಸಿರೋದೇ ಚಳವಳಿ, ನಮ್ಮ ಮೂವ್ಮೆಂಟು. ಆ ರೀತಿ ತಳವರ್ಗದಿಂದ ಬಂದವರಿಗೆ ಲೀಡರ್ಶಿಪ್, ರಾಜಕೀಯ ನಾಯಕತ್ವ, ತಿಳುವಳಿಕೆ ಕೊಡುವಂಥದ್ದು ನಮ್ಮ ಚಳವಳಿ. ಎಜುಕೇಟ್ ಮಾಡೋದು ನಾವು, ಎಜುಕೇಟ್ಗಳ ಜೊತೆಯಲ್ಲಿ ನಿಂತ್ಕೊಳ್ಳೋದಲ್ಲ. ಜನರನ್ನ ರಾಜಕೀಯ ನಾವೇನು ಹೇಳ್ತೀವಿ, ಇವತ್ತಿನ ಜನಪ್ರಿಯ ರಾಜಕಾರಣಕ್ಕೆ ನಾವು ಮರಳಾಗಿಲ್ಲ, ಜನಪರ ರಾಜಕಾರಣ ನಮ್ದು. ಜನರಿಗೆ ರಾಜಕೀಯ ತಿಳುವಳಿಕೆ ಕೊಡುವ ಮುಖಾಂತರ ಬದಲಾವಣೆಗಳು ಬರಬೇಕು. ಕೇರಳದಲ್ಲಿ ನೋಡಿ, ನಾವು ಚುನಾವಣೆಯಲ್ಲಿ ಅಷ್ಟೇ ಸೋಲ್ಬಹುದು, ಆದ್ರೆ ನಮ್ಮ ನೆಟ್ವರ್ಕ್ ಇದೆ. ಆ ರೀತಿ ಜನರನ್ನ ರಾಜಕೀಯವಾಗಿ ನಾವು ತಿಳುವಳಿಕೆ ಎಜುಕೇಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಎಜುಕೇಟ್ ಕ್ಲಾಸ್ಗಳ ಜೊತೆ ನನಗೆ ಕೊನೆಯದಾಗ ಒಂದು ಸ್ಪಷ್ಟನೆ ಬೇಕು. ಈಗ ಮುನೀರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಮ ಎಡಪಂಥೀಯ ಪಕ್ಷಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸಮಯದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀರಿ. ಮತ್ತೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಕಾದ ಕುಲುಮೆಯಾಗಿದೆ? ಯಾಕೆ ಗಲಾಟೆಗಳಾಗ್ತಾ ಇದೆ? ಯಾಕೆ ಜಗಳಗಳಾಗ್ತಾ ಇದೆ? ನಿಮಗೆ ಜನಗಳನ್ನು ಎಜುಕೇಟ್ ಮಾಡೋದಕ್ಕಾಗ್ಲಿಲ್ಲ ಹಾಗಾದ್ರೆ? ನಿಮ್ಮ ವಿಚಾರಧಾರೆಗಳ ಜನರನ್ನು ರೀಚ್ ಆಗೋದಿಲ್ಲ ಹಾಗಾದ್ರೆ? ಇವತ್ತೇ ಎಲ್ಲವೂ ಬದಲಾಗಲ್ಲ. ಯಾರು ಯಾವತ್ತಾಗೋದು? ಮತ್ತೆ ನಮ್ಗೆ ಅಂತಹ ಅರ್ಜೆಂಟ್ ಏನಿಲ್ಲ. ನಾನು ಅವಾಗ್ಲೇ ಹೇಳಿದೆ, ನನ್ನ ಬದುಕಿನ ಅವಧಿಯಲ್ಲಿ ನನಗೆ 30-40 ವರ್ಷ ದೊಡ್ಡದಾಗಿರ್ಬೋದು. ಲಕ್ಷಾಂತರ ವರ್ಷದ ಇತಿಹಾಸ ಇರುವಂತ ಈ ಮನುಷ್ಯ ಜನಾಂಗ ಏನಿದೆ, ಅದರಲ್ಲಿ ಇದು ಸಣ್ಣ ಅವಧಿ. ಜಗತ್ತು ಯಾವತ್ತೂ ಕೂಡ ನಿಧಾನಕ್ಕೆ ಬದಲಾವಣೆ ಆಗೋದು. ಅದರಲ್ಲಿಯೂ ಕೂಡ ಮುಖ್ಯ ಏನಂತ ಕೇಳಿದ್ರೆ, ಇವತ್ತು ಇಷ್ಟು ಕೋಮುವಾದ ಇದ್ರೂ ಕೂಡ ಜನ ಅವರ ನಿಜವಾದ ಬದುಕಿನ ಪ್ರಶ್ನೆಗಳನ್ನು ಬಂದಾಗ ಹುಡ್ಕೊಂಡ್ಬಂದು ಬರೋದು ಕಮ್ಯುನಿಸ್ಟರನ್ನ, DYFI ಅನ್ನ, ಮುನೀರ್ ಕಾಟಿಪಲ್ಲವನ್ನ. ಅವರಿಗೆ ಅವರ ಮೇಲೆ ನಂಬಿಕೆ ಇಲ್ಲ. SEZ ನ ವಿರುದ್ಧ ಈಗ SEZ ನ ಸುತ್ತಮುತ್ತನೇ MRP ಸುತ್ತಮುತ್ತನೇ ಕಮ್ಯುನಲ್ ಗಲಾಟೆಗಳಾಗ್ತಾ ಇದೆ. ಆ ಲೀಡರ್ಗಳು ಯಾವತ್ತಾದ್ರೂ ಈ ಪ್ರಶ್ನೆಗಳನ್ನ ಎತ್ಕೊಂಡು ಹೋರಾಟ ಮಾಡಿದಾರ? ಅಥವಾ ಈ ಸಮಸ್ಯೆಗಳು ಬಂದಾಗ ಅವರ ಹತ್ರ ಹೋಗ್ತಾರ ಜನ? ನಮ್ಮನ್ನು ಹುಡ್ಕೊಂಬಾರ್ದು, ಆ ವಿಶ್ವಾಸ ಇದೆ. ಆದ್ರೆ ಪ್ರಸಕ್ತ ಸಮಸ್ಯೆಗಳಾದಾಗ ನಿಮ್ಮ ಹತ್ರ ಬರ್ತಾರೆ, ಮತ್ತೆ ಹೋಗಿ ಹಸಿರು ಬಾವುಟವೋ ಕೇಸರಿ ಬಾವುಟವೋ ಹಿಡಿತಾರೆ. ಹಸಿರು ಕೇಸರಿ ನಿಮಗೆ ಅವರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ. ಹಸಿರು ಕೇಸರಿಗಳ ಮಧ್ಯೆ ಇಲ್ಲಿ ನಮ್ಮ ಕೆಂಬಾವುಟ ಬಿಳಿ ಬಾವುಟಗಳಿಗೂ ಕೂಡ ಒಂದು ಸ್ಪೇಸ್ ಇದೆ. ಇವತ್ತು ನಮ್ಮ ಶಕ್ತಿ ಸಣ್ಣದಿರಬಹುದು, ಆದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ. 16 ವರ್ಷಗಳಿಂದ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಸೋಲೊಪ್ಕೊಂಡಿಲ್ಲ. ಜನರ ಮಧ್ಯನೇ ಇದ್ದೀವಿ. ನಮ್ಮ ಮಾತಿಗೂ ಕೂಡ ಜನ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಾವು ಗುರಿ ಮುಟ್ತೀವಿ. ಜನರನ್ನು ಕನ್ವಿನ್ಸ್ ಮಾಡಿ ಮಾಡ್ತಾ ಇದ್ವಿ. ಈಗ ಸದ್ಯ ದಕ್ಷಿಣ ಕನ್ನಡ ಅಂದ್ರೆ ಈ ಕರಾವಳಿಯಲ್ಲಿ ಸೇಲ್ ಆಗ್ತಾ ಇರುವಂತ ಸರಕು ಮೂಲಭೂತವಾದಿ ಚಿಂತನೆಗಳು. ಅದನ್ನ ಬಿಟ್ಟು ನಿಮ್ಮನ್ನು ಯಾಕ್ರಿ ಜನ ಚೂಸ್ ಮಾಡಬೇಕು? ಅಥವಾ ನಿಮ್ಮ ಕಡೆಗೆ ನಾವು ಯೂತ್ ಯಾಕೆ ಆಕರ್ಷಿತರಾಗಬೇಕು? ನಿಮ್ಮ ಸಿದ್ಧಾಂತಗಳನ್ನು ಯಾಕೆ ಒಪ್ಪಿಕೊಳ್ಬೇಕು? ನೋಡಿ, ಸೇಲ್ ಆಗುವಂತ ಸರಕು ಅಂತ ಜನರಿಗೆ ಗಾಂಜಾ ಇಷ್ಟ, ಬ್ರೌನ್ ಶುಗರ್ ಇಷ್ಟ, ಆದ್ರೆ ಸರ್ಕಾರ ಅದೆಲ್ಲವನ್ನು ನಿಷೇಧ ಮಾಡಿದೆ. ಸೇಲ್ ಆಗುವಂತ ಸರಕುಗಳನ್ನೇ ಮಾರಾಟ ಮಾಡುವ ಸರ್ಕಾರ ಅವರೇ ನಡೆಸ್ತಾ ಇದ್ದಾರೆ. ಮತ್ತೆ ಯಾಕೆ ನಿಮ್ಮನ್ನ ಚೂಸ್ ಮಾಡಿ ನಿಮ್ಮ ಸಿದ್ಧಾಂತಗಳು ಒಪ್ಪಿಕೊಂಡು ಲಾಭ ಏನು ಜನಗಳಿಗೆ? ಲಾಭ ಅವರಿಗೆ ಒಳ್ಳೆಯ ಬದುಕು ಖಂಡಿತ ಸಿಗ್ತದೆ. ಈಗ ಯಾರು ನೆಮ್ಮದಿಯಿಂದ ಇದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮೊನ್ನೆ ಗಂಗೋಲಿಯಲ್ಲಿ ಸಾವಿರಾರು ಜನ ಸೇರಿದ್ರು. 7 ಗಂಟೆ ರಸ್ತೆ ಹೆದ್ದಾರಿ ತಡೆ ಮಾಡಿದ್ರು. ಮೊನ್ನೆ ಬಂದ್ ಮಾಡಿ ಸಾವಿರಾರು ಜನ ಬೀದಿಯಲ್ಲಿ ಇದ್ದಿದ್ರು. ಆದ್ರೆ ಅದೇ ಜನ ಅವರ ಬದುಕಿನ ಪ್ರಶ್ನೆಯಲ್ಲಿ ಇಟ್ಕೊಂಡು ನಮಗೆ ನಿವೇಶನ ಕೊಡಿ ಅಥವಾ ಇಲ್ಲಿ ಆರೋಗ್ಯವನ್ನ ಜನರಿಗೆ ಸಿಗೋ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಲಪಡಿಸಿ ಅಂತ 7 ಗಂಟೆ ಹೆದ್ದಾರಿ ತಡೆದಿದ್ರೆ ನಮ್ಮ ಆರೋಗ್ಯದ ಕ್ಷೇತ್ರ ಬದಲಾಗ್ತಾ ಇತ್ತು. ಅವರಿಗೆ ಜನರಿಗೆ ಅವರ ಹತ್ರ ಇದ್ದಾರೆ, ಅವರ ಹತ್ರ ಲಾಭ ಇಲ್ಲ. ಅವರಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳಿದೆ. ನಮ್ಮಲ್ಲಿ ಬಂದ್ರೆ ಖಂಡಿತವಾಗಿ ಅವರಲ್ಲಿ ಲಾಭ ಇದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ, ಕಠಿಣವಾದ ದಾರಿ. ನಾವು ಕಲ್ಲು ಮುಳ್ಳಿನ ದಾರಿಯನ್ನು ಆಯ್ದಿದ್ದೀವಿ. ನಮ್ಮ ವೈಯಕ್ತಿಕ ಬದುಕಿನ ಕಷ್ಟಗಳು, ಲಾಭ ನಷ್ಟಗಳು ಏನೇ ಇದ್ರೂ ಕೂಡ ನಾವು ಆ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡಿತೀವಿ, ಜನರನ್ನ ಆ ದಿಕ್ಕಿನಲ್ಲಿ ಕೊಂಡೊಯ್ತೀವಿ. ಇವತ್ತಲ್ಲ ನಾಳೆ ನಾವು ಇದರಲ್ಲಿ ಗೆಲ್ತೀವಿ. ಗೆಲ್ಲೋದು ನಾವಲ್ಲ, ಅಷ್ಟೊತ್ತಿಗೆ ನಾವು ಸೋತಿರ್ಬೋದು, ಜನರ ಬದುಕು ಗೆದ್ದಿರ್ತದೆ. ಎಸ್ ಮುನೀರ್ ಅವರೇ, ಧನ್ಯವಾದಗಳು. ಬಹಳ ಮುಕ್ತವಾಗಿ ನನ್ನ ಜೊತೆಗೆ ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು. ಎಸ್, ಇದು ಮುನೀರ್ ಅವರ ಮಾತುಗಳು. ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ತಿರುಗುಬಾಣದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.